ರಾಜ್ಯ ಭ್ರಷ್ಟಾಚಾರ ನಿಗ್ರಹ ದಳ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಮಂಗಳೂರು, ಬೆಂಗಳೂರು ಸೇರಿದಂತೆ ರಾಜ್ಯದ 75 ಕಡೆಗಳಲ್ಲಿ ಏಕಕಾಲದಲ್ಲಿ ಇಂದು ಬೆಳಿಗ್ಗೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಿವಿಧ ಇಲಾಖೆಗಳ 18 ಅಧಿಕಾರಿಗಳ ಮನೆ, ಕಚೇರಿ, ಫಾರ್ಮ್ ಹೌಸ್, ಲೆಕ್ಕಪತ್ರ ಪರಿಶೋಧಕರ ಮನೆ ಮುಂತಾದೆಡೆ ಎಸಿಬಿ ದಾಳಿ ನಡೆಸಲಾಗಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಮಾಡಿರುವ ಆರೋಪದಲ್ಲಿ ಈ ದಾಳಿ ನಡೆದಿದೆ. ರಾಜ್ಯದ ವಿವಿಧ ಇಲಾಖೆಗಳ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಮರ ಮುಂದುವರಿಸಲಾಗಿದೆ. ದಾಳಿ ವೇಳೆ ರಾಶಿ ರಾಶಿ ನೋಟುಗಳು, ಕೆಜಿಗಟ್ಟಲೆ ಚಿನ್ನಾಭರಣ, ಬೆಳ್ಳಿ ಪತ್ತೆಯಾಗಿದೆ. ಬೆಂಗಳೂರು, ಕೊಪ್ಪಳ, ಗದಗ, ಮಂಗಳೂರು, ಬೀದರ್ ಸೇರಿದಂತೆ ಹಲವು ಕಡೆಗಳಲ್ಲಿ ಭ್ರಷ್ಟಾಧಿಕಾರಿಗಳ ನಿವಾಸ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಇನ್ನು ಮಂಗಳೂರಿನಲ್ಲೂ ಎಸಿಬಿ ದಾಳಿ ನಡೆದಿದ್ದು, ಕೆಪಿಟಿಸಿಎಲ್ನ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ದಯಾಸುಂದರ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಕದ್ರಿ ಮಲ್ಲಿಕಟ್ಟೆಯ ಮನೆ ಮತ್ತು ಕುಲಶೇಖರದ ಕಚೇರಿ ಮೇಲೆ ದಾಳಿ ನಡೆಸಲಾಗಿದ್ದು, ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸುತ್ತಿದ್ದಾರೆ. ಮಲ್ಲಿಕಟ್ಟೆಯ ವಿಜಯ ಅಪಾರ್ಟ್ಮೆಂಟ್ ಬಳಿಯ ಬಾಡಿಗೆ ಮನೆಗೂ ಪೊಲೀಸರು ದಾಳಿ ನಡೆಸಿ ಸಮಗ್ರ ಮಾಹಿತಿ ಕಲೆ ಹಾಕಿದ್ದಾರೆ. ಕದ್ರಿ ಕಂಬಳದಲ್ಲಿ ಸಿಟಾಡೆಲ್ ಡೆವಲಪರ್ಸ್ ಔರಂ ಫ್ಲಾಟ್ ನಂಬರ್ 502 ನಲ್ಲಿ ಇನ್ಸ್ಪೆಕ್ಟರ್ ಸೇರಿದಂತೆ 3 ಅಧಿಕಾರಿಗಳ ತಂಡ ಹಾಗೂ ಮಲ್ಲಿಕಟ್ಟೆ ಲೋಬೋ ಲೇನ್ ನಲ್ಲಿ 8 ಅಧಿಕಾರಿಗಳ ತಂಡ ಪರಿಶೀಲನೆಯನ್ನ ನಡೆಸಿದೆ. ಬೆಳಿಗ್ಗೆ 5:30ಕ್ಕೆ ಈ ದಾಳಿ ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರಿನ ಸಾರಿಗೆ ಮತ್ತು ಸುರಕ್ಷತೆ ಅಧಿಕಾರಿ ಜ್ಞಾನೇಂದ್ರ ಕುಮಾರ್, ಬಿಡಿಎ ಪಟ್ಟಣ ಯೋಜನೆ ಅಧಿಕಾರಿ ರಾಕೇಶ್ ಕುಮಾರ್, ಯಾದಗಿರಿಯ ಆರ್ಎಫ್ಒ ರಮೇಶ್ ಕಣಕಟ್ಟೆ, ಗೋಕಾಕದ ಕಾರ್ಯನಿರ್ವಾಹಕ ಬಸವರಾಜ್ ರೆಡ್ಡಿ ಪಾಟೀಲ, ಗದಗದ ಜಿಲ್ಲಾಧಿಕಾರಿ ಕಚೇರಿ ಶಿರಸ್ತಾದಾರ್ ಬಸವಕುಮಾರ್ ಸಹಿತ ಒಟ್ಟು 18 ಸರ್ಕಾರಿ ಅಧಿಕಾರಿಗಳ ನಿವಾಸದಲ್ಲಿ ತನಿಖೆ ಕಾರ್ಯಾಚರಣೆ ಮುಂದುವರೆದಿದೆ. सर 8 जन